ಮಂಡ್ಯದ ಕೆರೆಗೋಡುಡು ಹನುಮಂತ ಧ್ವಜದೆತ್ತಿನ ಪ್ರಕರಣ ಖಂಡಿಸಾದ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಭಜರಂಗ ದಳದ ಕಾರ್ಯಕರ್ತರು ಮಣಿಪಾಲದ ಜಿಲ್ಲಾಧಿಕಾರಿ ಕಚೇರಿದ ಎದುರು ಹನುಮಾನ್ ಚಾಲೀಸ ಪನ್ಪುನ ಮೂಲಕ ಪ್ರತಿಭಟನೆ ಮಲ್ತಿರು. ಈ ಪ್ರತಿಭಟನೆಡು 100 ಜಾಸ್ತಿ ಜನ ಕಾರ್ಯಕರ್ತರಿತ್ತಿರು. ಪ್ರತಿಭಟನೆ ಆಯ್ಬೊಕ್ಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಲ್ತಿರು. ಎಲ್ಲ ಕಡೆಗಳಲ್ಲಿ ಧ್ವಜವನ್ನು ಹಾಕುವ ಮೂಲಕ ಭಾರಿ ದೊಡ್ಡ ಅಭಿಯಾನವನ್ನು ಕೈಗೊಂಡಿದೆ. ಮತ್ತೆ ಈ ಯಾವ ಇವತ್ತಿನ ಸರ್ಕಾರ ಇದೆ ಆ ಸರ್ಕಾರಕ್ಕೆ ಒಳ್ಳೆಯ ಬುದ್ಧಿ ಕೊಡಬೇಕು. ಇಲ್ಲಿ ಬಹುಸಂಖ್ಯಾತರ ಹಿಂದೂಗಳಿರುವಂತಹ ಸಮಾಜ, ಹಿಂದೂ ಸಮಾಜಕ್ಕೆ ನೀವು ಬೆಲೆಯನ್ನ ಕೊಡಬೇಕು. ಬಹುಸಂಖ್ಯಾತ ಹಿಂದೂ ಸಮಾಜದಕ್ಕೆ ಭಾವನೆಗಳಿದೆ. ಇಲ್ಲಿ ನಮ್ಮ ಧ್ವಜವನ್ನು ನಾವು ಎಲ್ಲಿ ಕೂಡ ಹಾಯಿಸಬಹುದು. ನಮ್ಮ ಸ್ವಾಭಿಮಾನ ತೋರಿಸಲೇಬೇಕಾಗಿದೆ. ಅದಕ್ಕೋಸ್ಕರ ನಾವು ಎಲ್ಲಿಯೂ ಕೂಡ ಧ್ವಜವನ್ನು ಹಾರಿಸಬೇಕೆನ್ನುವಂತಹ ಆಗ್ರಹ ಪೂರ್ವಕ ಮನವಿಯನ್ನ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಮೂಲಕ ಇಡೀ ಹಿಂದೂ ಸಮಾಜ ಮಾಡ್ತಾ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ದೇಶದ ಮೊದಲ ಪ್ರಧಾನಿ ತನ್ನ ಮೊದಲ ಭಾಷಣದಲ್ಲಿ ಹೇಳ್ತಾರೆ, ಇಲ್ಲಿ ಎಲ್ಲಿಯೂ ಕೂಡ ಯಾವ ಕಂಬದಲ್ಲೂ ಕೂಡ ಕೇಸರಿ ಧ್ವಜ ಹಾರಬಾರದು ಅಂತ. ಅವತ್ತಿನ ಮೊದಲ ಕಾಂಗ್ರೆಸ್ಸಿನ ಪ್ರಧಾನಿ ಕೂಡ ಅದನ್ನೇ ಇಚ್ಛೆ ಮಾಡಿದ್ದು, ಇಲ್ಲಿ ಅಲ್ಲಿಯೂ ಕೂಡ ಕೇಸರಿ ಧ್ವಜ ಹಾರಬಾರದು ಎನ್ನುವಂಥದ್ದನ್ನು. ಅಂದಿನಿಂದ ಆರಂಭಗೊಂಡಂತಹ ಅವರ ಈ ರೀತಿಯ ಏನು ಧೋರಣೆ ಇದೆ, ಹಿಂದೂ ವಿರೋಧಿ ನೀತಿ ಧೋರಣೆ, ಅಲ್ಪಸಂಖ್ಯಾತರ ತುಷ್ಟೀಕರಣ, ಈ ದೇಶವನ್ನ ಒಡಿಬೇಕೆನ್ನುವಂತಹ ಅವರ ಈ ನೀತಿ ಏನಿದೆ ಅದು ನಂತರ ಮುಂದುವರಿತಾ ಇವತ್ತು ನಮ್ಮ ಮಂಡ್ಯದ ಕೆರೆಗೋಡಿನಲ್ಲಿರುವಂತಹ ಹನುಮಧ್ವಜವನ್ನು ಇಳಿಸುವಂತ ಮಟ್ಟಿಗೆ ಹೋಯಿತು. ಇವತ್ತು ಸಮಾಜ ಎಚ್ಚೆತ್ತುಕೊಂಡಿದೆ, ಇವತ್ತು ಸಮಾಜ ಜಾಗೃತಿಯಾಗಿದೆ. ನಮಗೆ ತಕ್ಕ ಉತ್ತರವನ್ನು ಕೊಡುವರಿದ್ದೇವೆ. ನೀವು ಏನು ಇವತ್ತು ಹಿಂದೂ ವಿರೋಧಿ ನೀತಿ ಧೋರಣೆಯನ್ನ ಅನುಸರಿಸ್ತಿದ್ದೀರಿ, ನಿಮ್ಮ ಏನು ಧ್ವಜವನ್ನು ತೆರವುಗೊಳಿಸಿದ್ದೀರಿ, ಅದೇ ಕೈಗಳಿಂದ ನಿಮ್ಮ ಯಾವ ಮಂಡ್ಯದ ಕೆರೆಗೋಡಿನಲ್ಲಿ ಆ ಧ್ವಜವನ್ನ ಕೇಸರಿ ಧ್ವಜ ನಾವು ಹಾಕ್ತೇವೆ ಎನ್ನುವಂತಹ ಶಪಥವನ್ನು ಇವತ್ತು ಕೂಡ ಮಾಡ್ತೀವಿ. ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ. ನಿಮಗೆ ಆಗ್ರಹ ಇದೆ, ನಿಮ್ಮ ಸರ್ಕಾರಕ್ಕೆ ಆಗ್ರಹ ಇದೆ. ಬಹುಸಂಖ್ಯಾತ ಹಿಂದೂ ಸಮಾಜದ ಇದು ಒಟ್ಟು ಸಂಕಲ್ಪ. ನಾವು ಇವತ್ತು ಮನವಿಯನ್ನು ಕೊಡುವರಿದ್ದೇವೆ. ನೀವು ಮತ್ತೆ ಈ ಮನವಿಗೆ ಸ್ಪಂದಿಸಿ. ನೀವೇನಾದರೂ ಅಲ್ಲಿ ತಕ್ಷಣ ಹನುಮಧ್ವಜ ಹಾಕದಿದ್ರೆ ಇದಕ್ಕೆ ಪೂರಕವಾಗಿ ಇಡೀ ರಾಜ್ಯದಲ್ಲಿ ಮಂಡ್ಯಕ್ಕೆ ನಾವು ಹೋಗುವರಿದ್ದೇವೆ. ಮಂಡ್ಯ ಚಲೋ ಕರೆಯನ್ನು ಕೊಡ್ತೀವಿ. ಮಂಡ್ಯದಲ್ಲಿ ಲಕ್ಷಾಂತರ ಹಿಂದೂ ಸಮಾಜ ಹೋಗಿ ಅಲ್ಲಿ ಮತ್ತೆ ಹನುಮಧ್ವಜವನ್ನು ಹಾಕಲಿಕ್ಕೆ ಹಿಂದೇಟು ಹಾಕುವುದಿಲ್ಲ ಎನ್ನುವಂತಹ ನೇರವಾದ ಮಾತುಗಳನ್ನು ಈ ಮೂಲಕ ಹೇಳ್ತಾ ನನ್ನ ಮಾತುಗಳನ್ನು